ಅದೇನೋ ಗೊತ್ತಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಒಂದ್ಸಾರಿ ಕರ್ನಾಟಕದಲ್ಲಿ ಬರಗಾಲ. ಅದು ಕಾಂಗ್ರೆಸ್ ಕಾಲ್ಗುಣನೋ ಅಥವಾ ನಮ್ಮ ಕರ್ನಾಟಕದವರ ಹಣೆಬರನೋ ಎರಡೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಮಳೆ ಮಾತ್ರ ಸುರಿತಾ ಇಲ್ಲ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಿಳಂಬವಾಗಿದೆ. ಜೂನ್ ಮೊದಲ ವಾರದಲ್ಲೇ ಸುರಿಬೇಕಿದ್ದ ಮಳೆ ಕಣ್ಣು ಮುಚ್ಚಾಲೆ ಆಡ್ತಾ ಇದೆ. ರಾಜ್ಯದ ಜಲಾಶಯಗಳು ಬರಿದಾಗಿದ್ದು ರೈತನಲ್ಲಿ ಆತಂಕದ ಮನೆ ಮಾಡಿದೆ. ಈ ಸಮಸ್ಯೆಗೆ ಪರಿಹಾರ ಹುಡುಕಲು ಸರ್ಕಾರ ಕೂಡ ವಿಫಲವಾಗಿದೆ. ಮೋಡ ಬಿತ್ತನೆ ಮಾಡೋದು ಬೇಡವೋ ಅಂತ ಸಾವಿರ ಸಾರಿ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಒಂದು ವಿಷಯ ಸ್ನೇಹಿತರೆ, ನಿಜಕ್ಕೂ ಮೋಡ ಬಿತ್ತನೆಯಿಂದ ಮಳೆ ಬರುತ್ತದೆಯಾ? ಮೋಡ ಬಿತ್ತನೆ ಮಾಡಿ ಬರೆಸೋದಾದ್ರೆ ಇಷ್ಟು ದಿನ ಬರ ಇದ್ದಾಗ ಯಾಕೆ ಮಾಡಲಿಲ್ಲ? ಮನುಷ್ಯರಿಗೆ ಪ್ರಕೃತಿಯನ್ನ ನಿಯಂತ್ರಿಸಲು ಸಾಧ್ಯವೇ ಎಂಬ ಪ್ರಶ್ನೆಗಳು ಮೂಡುತ್ತವೆ. ಹಾಗಾದ್ರೆ ಮೋಡ ಬಿತ್ತನೆ ಅಂದ್ರೆ ಕ್ಲೌಡ್ ಸೀಡಿಂಗ್ ಅಂದ್ರೆ ಏನು? ಇದು ನಿಜಕ್ಕೂ ಕೆಲಸ ಮಾಡುತ್ತದೆಯೇ? ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮೋಡ ಬಿತ್ತನೆ ಕೆಲ ವರ್ಷಗಳ ಹಿಂದೆ ಹೀಗೊಂದು ಪದ ಒಮ್ಮೆಲೆ ಬೆಳಕಿಗೆ ಬಂದಿತ್ತು. ಬರಗಾಲದಿಂದ ತತ್ತರಿಸಿದ್ದ ಕರ್ನಾಟಕಕ್ಕೆ ಮಳೆ ಬರಿಸಲು ಮೋಡದಲ್ಲಿಯೇ ಬಾನೋಡಿಗಳಿಂದ ಬಿತ್ತನೆಯ ಕೆಲಸವಂತೆ, ಅದು ಮಳೆ ತರುತ್ತದೆಯಂತೆ. ಹೀಗೆ ಆಗಂತೆ ಹೀಗಂತೆ ಅನ್ನುವ ಅಂತೆ ಕಂತೆಗಳ ಮಾತುಗಳು ಎಲ್ಲೆಡೆ ಹರಡಲು ಪ್ರಾರಂಭಿಸಿದ್ದವು. ನೆಲದಲ್ಲಿ ಬಿತ್ತನೆ ಮಾಡಿದ ರೈತ ಮೊದಲ ಬಾರಿಗೆ ಬಾನಿನಲ್ಲಿ ಬಿತ್ತನೆ ಮಾಡುವ ಇದ್ಯಾವ ಬಿತ್ತನೆ ಅಂತ ಯೋಚನೆ ಮಾಡುತ್ತಿದ್ದ. ಕೆಲ ಊರುಗಳ ಮೇಲೆ ಬಾನೋಡುಗಳು ಹಾರಾಡಿ ಮೋಡ ಬಿತ್ತನೆಯಿಂದ ಮಳೆ ಸುರಿಸಿದ್ದು ಸುದ್ದಿಯಾಗಿತ್ತು. ಇಡೀ ಭಾರತದಲ್ಲಿಯೇ ಈ ತರ ಮಳೆ ಸುರಿಸಲು ಮೋಡ ಬಿತ್ತನೆಗೆ ಕಾಯ ಹಾಕಿದ್ದ ಮೊದಲ ನಾಡು ಕರ್ನಾಟಕ ಅಂತ ಕೂಡ ಹೆಸರುವಾಸಿಯಾಗಿತ್ತು. ಮೋಡ ಬಿತ್ತನೆ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಮೋಡ ಮತ್ತು ಮಳೆಯ ಬಗ್ಗೆ ಒಂಚೂರು ಮಾಹಿತಿಯನ್ನ ಮೊದಲು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಕಡಲು, ಹೊಳೆ, ನೆಲದ ಹಲವೆಡೆ ಇರುವ ನೀರು ಬಿಸಿಗೆ ಕಾಯ್ದು ಆವಿಯಾಗುತ್ತದೆ. ಹೀಗೆ ಉಂಟಾದ ನೀರಾವಿಯು ಗಾಳಿಯೊಳಗೆ ಬೆರೆತು ಬಾನಿನೆಡೆಗೆ ಸಾಗತೊಡಗುತ್ತದೆ. ಗಾಳಿಯು ಬಿಸಿಯಾಗಿದ್ದಷ್ಟು ಅದು ತನ್ನಲ್ಲಿ ಹೆಚ್ಚೆಚ್ಚು ನೀರಾವಿಯನ್ನ ಅಡಗಿಸಿಕೊಳ್ಳಬಹುದು. ಆದರೆ ನೆಲದಿಂದ ಮೇಲೆ ಮೇಲೆ ಹೋದಂತೆಲ್ಲ ಅದರಲ್ಲಿರುವ ತಾಪಮಾನ ಅಂದ್ರೆ ಟೆಂಪರೇಚರ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಒಂದು ಹಂತದಲ್ಲಿ ತಾಪಮಾನ ತುಂಬಾ ಕಡಿಮೆಯಾಗಿ ಗಾಳಿಗೆ ತನ್ನಲ್ಲಿ ಇನ್ನಷ್ಟು ನೀರಾವಿಯಾಗಿ ಹಿಡಿದುಕೊಳ್ಳಲು ಆಗುವುದಿಲ್ಲ. ಈ ಹಂತದ ಗಾಳಿಯನ್ನ ತಣಿದ ಗಾಳಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಸ್ಯಾಚುರೇಟೆಡ್ ಏರ್ ಅಂತ ಕರೆಯುತ್ತಾರೆ. ಈ ತಣದ ಗಾಳಿಯು ತನಗೆ ಭಾರವಾದ ನೀರಾವಿಯನ್ನ ಹೊತ್ತುಕೊಂಡು ಬಾನಿನಲ್ಲಿ ಒಂದೆಡೆ ನೆಲೆ ನಿಲ್ಲುತ್ತದೆ. ಇವುಗಳನ್ನೇ ಮೋಡ ಎಂದು ಕರೆಯುತ್ತಾರೆ. ಹೀಗೆ ನೆಲೆಗೊಂಡ ಮೋಡದಲ್ಲಿ ನೀರು ಹನಿಗಳು ತುಂಬಾ ತಂಪಾಗಿದ್ದು ಅವುಗಳ ತಾಪಮಾನ ಕೆಲವೊಮ್ಮೆ 40 ಡಿಗ್ರಿ ಸೆಲ್ಸಿಯಸ್ ಕೂಡ ಆಗಿರುತ್ತದೆ. ಇಲ್ಲಿ ಇನ್ನೊಂದು ತಿಳಿಯಬೇಕಾದ ವಿಷಯವೇನೆಂದ್ರೆ, ಇಷ್ಟು ತಂಪಾಗಿದ್ದರೂ ಎಲ್ಲ ಹನಿಗಳು ಗಟ್ಟಿ ಮಂಜಿನ ರೂಪದಲ್ಲಿ ಇರದೆ ಕೆಲವು ಹನಿಗಳು ನೀರಿನ ರೂಪದಲ್ಲಿಯೇ ಉಳಿದು ಬಿಡುತ್ತವೆ. ಇದಕ್ಕೆ ಕಾರಣವೇನೆಂದರೆ, ಸಾಮಾನ್ಯ ಒತ್ತಡದಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಹೆಪ್ಪುಗಟ್ಟುವ ನೀರು ಬಾನಿನಲ್ಲಿ ಮೇಲೆ ಹೋದಂತೆ ಒತ್ತಡ ಕಡಿಮೆ ಇರುವುದರಿಂದ ಅದರ ಹೆಪ್ಪುಗಟ್ಟುವಿಕೆ ತಾಪಮಾನ ಅಂದ್ರೆ ಫ್ರೀಸಿಂಗ್ ಟೆಂಪರೇಚರ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಮೋಡದಲ್ಲಿರುವ ಚಿಕ್ಕ ನೀರಿನ ಹನಿಗಳು ಮತ್ತು ಮಂಜಿನ ಗಟ್ಟಿ ನೀರು ಹನಿಗಳು ಒಂದಕ್ಕೊಂದು ಬೆಸೆದು ಇಲ್ಲವೇ ಮೋಡದಲ್ಲಿರುವ ಇತರೆ ಪುಟಾಣಿ ಕಣಗಳನ್ನ ಸುತ್ತುವರೆದು ದೊಡ್ಡದಾಗುತ್ತಾ ಹೋಗುತ್ತವೆ. ಹೀಗೆ ದೊಡ್ಡದಾದ ನೀರಿನ ಮಂಜಿನ ಹೊತ್ತುಕೊಂಡಿರುವ ಮೋಡಕ್ಕೆ ಅವುಗಳ ತೂಕ ತಾಳಿಕೊಳ್ಳಲು ಆಗದಂತಹ ಪರಿಸ್ಥಿತಿ ಬಂದು ಬಿಡುತ್ತದೆ. ಆಗಲೇ ನೋಡಿ ಅವು ನೆಲಕ್ಕೆ ಅಪ್ಪಳಿಸಿ ಮಳೆಯಾಗಿ ಸುರಿಯುತ್ತವೆ. ಮೋಡಗಳ ಕುರಿತಾದ ಮೇಲಿನ ವಿಷಯದಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಮೋಡಗಳು ಮಳೆಯಾಗಬೇಕೆಂದರೆ ಅವುಗಳಲ್ಲಿರುವ ನೀರಿನ ಹನಿಗಳು ಒಂದೋ ಹೆಚ್ಚಾಗಬೇಕು, ಇಲ್ಲವೇ ಆ ನೀರಿನ ಹನಿಗಳು ಒಂದಾಗಿ ದೊಡ್ಡದಾಗಬೇಕು. ಇದರಲ್ಲಿ ಎರಡನೆಯ ಬಗೆಯನ್ನು ಬಳಸಿ ಮಳೆ ತರಿಸುವುದೇ ಮೋಡ ಬಿತ್ತನೆಯ ಹಿಂದಿನ ಕೈಚಳಕ. ಮೋಡ ಬಿತ್ತನೆಯಲ್ಲಿ ಬೆಳ್ಳಿಯ ಅಯೋಡೈಡ್ ಇಲ್ಲವೇ ಒಣಮಂಜು ಎಂದು ಕರೆಯಲ್ಪಡುವ ಗಟ್ಟಿ ಕಾರ್ಬನ್ ತುಣುಕುಗಳನ್ನು ಬಾನೋಡುಗಳ ಮೂಲಕ ಮೋಡಗಳ ಮೇಲೆ ಚಿಮುಕಿಸಲಾಗುವುದು.
ಹೀಗೆ ಚಿಮುಕಿಸಿದ ತುಣುಕುಗಳು ಮೋಡದಲ್ಲಿರುವ ನೀರಿನ ಮಂಜಿನ ಹನಿಗಳನ್ನ ತನ್ನೆಡೆಗೆ ಸೆಳೆದು ದೊಡ್ಡದಾಗಿಸುತ್ತವೆ. ಹೀಗೆ ಒಂದು ಗೂಡಿ ದೊಡ್ಡದಾದ ನೀರಿನ ಹನಿಗಳ ಭಾರ ತಾಳಲಾಗದೆ ಮೋಡಗಳು ಮಳೆಯಾಗಿ ಸುರಿಸುತ್ತವೆ. ಮೋಡ ಬಿತ್ತನೆಯ ಕೆಲಸ ಯಾವಾಗಲೂ ಗೆಲುವು ಕಾಣುತ್ತದೆ ಅನ್ನಲಾಗದು. ಮೋಡದಲ್ಲಿರುವ ನೀರಿನ ಹನಿಯ ಗಾತ್ರ, ಅವುಗಳ ಸುತ್ತಿರುವ ವಾತಾವರಣ ಇದರ ಮೇಲೆ ಹೆಚ್ಚಿನ ಪರಿಣಾಮವನ್ನ ಬೀರುತ್ತವೆ. ಜಗತ್ತಿನ ಹಲವೆಡೆ ಮೋಡ ಬಿತ್ತನೆಯ ಕೆಲಸವನ್ನ ಕೈಗೊಂಡರೂ ಎಲ್ಲಾ ಕಡೆ ಇದಕ್ಕೆ ಒಪ್ಪಿಗೆ ಪಡೆಯಲು ಇನ್ನೂ ಆಗಿಲ್ಲ. ಆದರೆ ಚೈನಾ ದೇಶ ಮಾತ್ರ ಯಾವುದೇ ಅನುಮಾನಗಳನ್ನು ಇಟ್ಟುಕೊಳ್ಳದೆ ಪ್ರತಿ ವರ್ಷ ಮೋಡ ಬಿತ್ತನೆಯನ್ನು ಮಾಡುತ್ತಾ ವರ್ಷದಿಂದ ವರ್ಷ ಚೈನಾದಲ್ಲಿ ಮಳೆಯನ್ನ ಪಡೆಯುತ್ತಿದೆ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಇಂಡೋನೇಷಿಯಾ, ಮಲೇಷಿಯಾ ಹಾಗೂ ಬಾಲಿಯಂತಹ ದೇಶಗಳಲ್ಲಿ ಮೋಡ ಬಿತ್ತನೆಯ ಕಾರ್ಯದಿಂದಲೇ ಮಳೆಯನ್ನು ತರಿಸಿರುವ ಒಂದು ಆರ್ಟಿಫಿಷಿಯಲ್ ಕ್ಲೌಡ್ ರೈನ್ ಅನ್ನ ಇಲ್ಲಿ ತರಿಸಲಾಗುತ್ತಿದೆ. ಕರ್ನಾಟಕದಲ್ಲಿಯೂ ಸಹ 2003, 2004 ಹಾಗೂ 2012ರಲ್ಲಿ ಮೋಡ ಬಿತ್ತನೆಯನ್ನ ಕೈಗೊಳ್ಳಲಾಗಿತ್ತು. ಆದರೆ ಇದು ಎಷ್ಟು ಯಶಸ್ವಿಯಾಗಿತ್ತು, ಎಷ್ಟು ವಿಫಲವಾಗಿತ್ತು ಎಂದು ಅಲ್ಲಿನ ರೈತರಿಗೆ ಗೊತ್ತು, ಆ ಸರ್ಕಾರಗಳಿಗೆ ಗೊತ್ತು. ಆದರೆ ಒಂದು ಮಾತ್ರ ನಿಜ, ದುಬೈ ಒಂದು ಮರಳುಗಾಡಿನಲ್ಲಿ ಇರುವಂತಹ ದೇಶ. ಆದರೆ ಇಲ್ಲಿ ನೀರಿಗಾಗಿ ಅಭಾವ ಯಾವಾಗಲೂ ಇದ್ದೇ ಇರುತ್ತದೆ. ಇದೇ ಕಾರಣ ಇಲ್ಲಿ ವರ್ಷದಲ್ಲಿ 2 ರಿಂದ 3 ಬಾರಿ ಕ್ಲೌಡ್ ಸೀಡಿಂಗ್ ಮೂಲಕ, ಅಂದ್ರೆ ಆರ್ಟಿಫಿಷಿಯಲ್ ರೇನ್ ಮೂಲಕ, ಅಂದ್ರೆ ಮೋಡ ಬಿತ್ತನೆಯ ಮೂಲಕವೇ ಇಲ್ಲಿ ಮಳೆಯನ್ನ ತರಿಸಲಾಗುತ್ತದೆ. ಆದ್ರೆ ವಾತಾವರಣವನ್ನ, ನೇಚರ್ ಅನ್ನ ಈ ರೀತಿ ಮಾನವ ಕೈಗೆತ್ತಿಕೊಳ್ಳುವುದು ಎಷ್ಟು ಸರಿ, ಎಷ್ಟು ತಪ್ಪು ಅನ್ನುವುದು ಆ ದೇವರಿಗೆ ಗೊತ್ತು. ಆದ್ರೆ ಇದರಿಂದ ಅಡ್ಡ ಪರಿಣಾಮಗಳು ಕೂಡ ತುಂಬಾ ಇದೆ ಎಂದು ಇತ್ತೀಚೆಗೆ ಸಂಶೋಧನೆಯ ಮೂಲಕ ಹೇಳಲಾಗಿದೆ. ಆದ್ರೆ ಈ ವರ್ಷ ಕರ್ನಾಟಕದಲ್ಲಿ ಮಳೆ ಕೈಕೊಟ್ಟ ಕಾರಣ ಸರ್ಕಾರ ಇನ್ನು ಮೇಲೆ ಏನು ಮಾಡುತ್ತೋ ಆ ದೇವರಿಗೆ ಗೊತ್ತು, ಆ ವರುಣ ದೇವನಿಗೆ ಗೊತ್ತು. ಆದರೆ ಒಂದು ಮಾತ್ರ ನಿಜ, ರೈತ ಮಾತ್ರ ಆಕಾಶತ್ತ ನೋಡುತ್ತಾ, ಬೆಳೆಗಳನ್ನ ನೋಡುತ್ತಾ ಸುಸ್ತಾಗಿ ಹೋಗಿದ್ದಾನೆ. ಸ್ನೇಹಿತರೆ, ಕ್ಲೌಡ್ ಸೀಡಿಂಗ್ ಅಂದ್ರೆ ಮೋಡ ಬಿತ್ತನೆ ಬಗ್ಗೆ ಈ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತೆ ಎನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.